ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಬಂಡ್ಸ್ ಹಾಸ್ಟೆಲ್ ರೋಡ್ ಅನ್ನೋ ಒಂದು ಏರಿಯಾದಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿರುವಂಥ ಮನೆಯಲ್ಲಿ ಈ ಗಾಂಜಾವನ್ನು ಇಟ್ಕೊಂಡು ಮಾರಾಟ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಬಂದಿದ್ದ ಮೇರೆಗೆ ಒಂದು ಪ್ರಕರಣವನ್ನು ನಾವು NDPS ಕಾಯ್ದೆ ಅಡಿಯಲ್ಲಿ ದಾಖಲು ಮಾಡ್ಕೋತೀವಿ. ಅದರಲ್ಲಿ ಒಬ್ಬ ವ್ಯಕ್ತಿ ನೀಲ್ ಕಿಶೋರಿ ಲಾಲ್ ರಾಮ್ಜಿ ಶಾ ಅಂತ ಒಬ್ಬ 37-38 ವರ್ಷದ ಒಬ್ಬ ವ್ಯಕ್ತಿಯನ್ನು ನಾವು ವಶಕ್ಕೆ ಒಂದು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಆತ ಬೇಸಿಕಲಿ ಯುನೈಟೆಡ್ ಕಿಂಗ್ಡಮ್ UK ಅದರ ಒಬ್ಬ ಸಿಟಿಸನ್ ಆಗಿದ್ದಾನೆ ಮತ್ತು ಓವರ್ಸೀಸ್ ಇಂಡಿಯನ್ ಸಿಟಿಸನ್ ಆಫ್ ಇಂಡಿಯಾ ಆ ಒಂದು ಕೋಟಾ ಅಡಿಯಲ್ಲಿ NRI ಕೋಟಾ ಅಂತ ಹೇಳ್ತಾರೆ. ಅದರಲ್ಲಿ ಸುಮಾರು ಒಂದು 15 ವರ್ಷದಿಂದ ಇಲ್ಲಿ ಮಂಗಳೂರಲ್ಲೇ ವಾಸವಾಗಿದ್ದಾನೆ ಅನ್ನೋದು ತಿಳಿದು ಬರುತ್ತೆ. ಅವನು ಮಂಗಳೂರು ನಗರದ ಒಂದು ಪ್ರತಿಷ್ಠಿತ ಡೆಂಟಲ್ ಕಾಲೇಜಲ್ಲಿ ಡೆಂಟಲ್ ಸೈನ್ಸ್ ಏನಿದೆ ಅದು ಗ್ರ್ಯಾಜುಯೇಷನ್ ಸ್ಟಡಿ ಮಾಡ್ತಿರ್ತಾನೆ. ಲಾಸ್ಟ್ 15 ಇಯರ್ಸಿಂದ ಸ್ಟಡಿ ಮಾಡ್ತಾ ಇದ್ದಾನೆ, ಕಂಪ್ಲೀಟ್ ಆಗಿಲ್ಲ. ನಮಗೆ ಸದ್ಯದ ಮಾಹಿತಿ ಪ್ರಕಾರ 4th ಇಯರ್ಲಿದ್ದಾನೆ ಅವನು ಅನ್ನೋಂಥದ್ದು ಮಾಹಿತಿ ತಿಳಿದು ಬಂತು. ಮತ್ತು ಮುಂದುವರೆದು 9 ಜನರನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಪೂರಕ ಸಾಕ್ಷ್ಯಾಧಾರಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡಿ ಮತ್ತು ನಾವು ಪೊಲೀಸ್ ಕಸ್ಟಡಿ ಕೇಳಿದ್ವಿ. ನ್ಯಾಯಾಲಯ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಈ 9 ಜನರನ್ನು ಮತ್ತೆ ಕೊಟ್ಟಿದೆ. ಇವತ್ತು ಮತ್ತು ನಾಳೆ 2 ದಿನ ನಮ್ಮ ಕಸ್ಟಡಿಯಲ್ಲಿ ಇರ್ತಾರೆ. ನಮ್ಮದು ಪ್ರೋಗ್ರೆಸಿಂಗ್ ಇನ್ವೆಸ್ಟಿಗೇಷನ್ ಯಾವ ಥರ ಬರುತ್ತೆ ಮತ್ತು ಏನು ಸಾಕ್ಷ್ಯಾಧಾರಗಳು ಡಿಸ್ಕ್ಲೋಸ್ ಫರ್ದರ್ ಆಗುತ್ತೆ ಅನ್ನೋದ್ರ ಮೇಲೆ ಅಗತ್ಯ ಬಿದ್ದರೆ ಮತ್ತೆ ನಾವು ಪೊಲೀಸ್ ಕಸ್ಟಡಿ ಕೇಳುವಂಥದ್ದು ಮಾಡ್ತೀವಿ. ಒಟ್ಟು ಈ ಒಂದು ಪ್ರಕರಣದಲ್ಲಿ 10 ಜನರನ್ನು ನಾವು ಇಲ್ಲಿವರೆಗೂ ಅರೆಸ್ಟ್ ಮಾಡಿದ್ದು. ಅದರಲ್ಲಿ 9 ಜನ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ವಿದ್ಯಾರ್ಥಿಗಳು ಅಂದರೆ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇರೋಂಥವ್ರು ಮತ್ತು ವೈದ್ಯರು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿರೋಂಥ ವೈದ್ಯರು ಸೇರಿದಂತೆ ಒಟ್ಟು 9 ಜನ ಮತ್ತು ಒಬ್ಬ ಲೋಕಲ್ ಡ್ರಗ್ ಪೆಡ್ಲಿಂಗ್ ಮಾಡ್ತಿದ್ದಂಥವ್ರು ಸೇರಿ ಒಟ್ಟು 10 ಜನರನ್ನು ನಾವು ಈಗಾಗಲೇ ವಶಕ್ಕೆ ತೊಗೊಂಡು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತು ಪೊಲೀಸ್ ಕಸ್ಟಡಿಯನ್ನು ತೊಗೊಂಡಿದ್ದೀವಿ.